ಅತ್ಯುತ್ತಮ ಬಿಲ್ಡಿಂಗ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಭಾರ್ಗವಿ ಬಿಲ್ಡರ್ಸ್ ಮತ್ತು ನಿರ್ಮಾಣ ಹೋಮ್ಸ್ ಸಹಭಾಗಿತ್ವದಲ್ಲಿ ನಗರದ ಕೊಟ್ಟಾರ ಜಂಕ್ಷನ್ನಲ್ಲಿ ನಿರ್ಮಾಣಗೊಳ್ಳಲಿರುವ ಕೈಲಾಶ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿತು. ಭಾರ್ಗವಿ ಬಿಲ್ಡರ್ಸ್ ಮತ್ತು ನಿರ್ಮಾಣ ಹೋಮ್ಸ್ ಸಹಭಾಗಿತ್ವದಲ್ಲಿ ನಗರದ ಕೊಟ್ಟಾರ ಜಂಕ್ಷನ್ನಲ್ಲಿ ನಿರ್ಮಾಣಗೊಳ್ಳಲಿರುವ ಕೈಲಾಶ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ ನೆರವೇರಿತು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ರವೀಂದ್ರ ಪೈ ಅವರು ದೇಶದ ಜಿಡಿಪಿಗೆ ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರ ಪ್ರತಿ ವರ್ಷ 14% ಕೊಡುಗೆ ನೀಡುತ್ತಿದೆ. ಅಂದರೆ ಕೃಷಿ ಕ್ಷೇತ್ರವನ್ನ ಬಿಟ್ಟರೆ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಈ ಕ್ಷೇತ್ರದಿಂದ ಆಗುತ್ತಿದೆ. ವಿದೇಶಿ ವಿನಿಮಯದ ಕೊಡುಗೆಯೂ ದೊರೆಯುತ್ತಿದೆ ಎಂದು ಹೇಳಿದರು. ಇಂಥ ಒಂದು ಪ್ರಾಜೆಕ್ಟ್ ನಿರ್ಮಾಣ ಮಾಡಬೇಕಾದ್ರೆ ಏನು ಕಷ್ಟ ಇರುತ್ತೆ ಅಂತ ಅವ್ರಿಗೆ ತಿಳಿಯೋದಿಲ್ಲ ಮನಸ್ಸಲ್ಲಿ. ನಾವು ಎಷ್ಟೋ ಡಿಪಾರ್ಟ್ಮೆಂಟಿಂದ ಓಡಿ ಅಪ್ರೂವಲ್ ತರಬೇಕು, ಬ್ಯಾಂಕಿಂದ ಲೋನ್ ತೊಗೊಳ್ತೀವಿ, ನಮ್ಮನ್ನು ಸಂಸ್ಥೆ ಓಡಿಸ್ಬೇಕು. ವಿ ಹ್ಯಾವ್ ಟು ಪೇ ಎಂಪ್ಲಾಯೀಸ್ ಆರ್ ಸ್ಯಾಲರೀಸ್ ಆನ್ ಟೈಮ್. ವಿ ಹ್ಯಾವ್ ಟು ಕೀಪ್ ಆರ್ ಕಸ್ಟಮರ್ಸ್ ಹ್ಯಾಪಿ. ಸೊ ದರ್ ಬ್ಲಡ್ ಆ್ಯಂಡ್ ಸ್ವೆಟ್ ಇನ್ವಾಲ್ವ್ಡ್ ಫಾರ್ ಎವ್ರಿ ಪ್ರಮೋಟರ್ ಆ್ಯಂಡ್ ಸಮ್ ಆಫ್ ದ ಪೀಪಲ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಬಟ್ ಅಟ್ ದ ಸೇಮ್ ಟೈಮ್ there are a few rotten builders also. The impression that people have is that all builders are crooks anta. I have to admit that we also have to take some responsibility towards this. There are people who've treated customers shabbily, violation ಮಾಡ್ತಾರೆ, ಪ್ಲ್ಯಾನ್ ತೊಗೊಳ್ಳೋದೇನೇ ಒಂದು ಕಟ್ಟೋದೇ ಬೇರೆ, ಒಂದು ಫ್ಲೋರ್ ಕಟ್ಬಿಡ್ತಾರೆ, ಬಾಲ್ಕನಿ ಕವರ್ ಮಾಡ್ತಾರೆ. ಸೊ ಇಂಥೆಲ್ಲ ಕೆಲಸ ಮಾಡೋದ್ರಲ್ಲಿ ವಿ ಬಿಲ್ಡರ್ಸ್ ಆರ್ ಆಲ್ಸೋ ಇನ್ ಅ ವೇ ರೆಸ್ಪಾನ್ಸಿಬಲ್. ಇನ್ನು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕೈಲಾಶ್ ವಸತಿ ಸಮುಚ್ಚಯ ನಗರಕ್ಕೆ ಒಂದು ಕೊಡುಗೆಯಾಗಿದೆ ಎಂದು ಹೇಳಿ ಶುಭ ಹಾರೈಸಿದರು. Maybe in the safety of our homes and our city, and there have been people who protect us, like this brave soldiers who died 2 years ago in a very bad scene, I would say. First, I would like to remember those souls, and I wish this new project the very best. Shri Ravindra Pai, when he spoke, he has covered up everything. He has told how real estate works, what is the potential. This is one field where a laborer who is removing the sand from him till the promoter or the constructor, there is a chain reaction. So everybody gets help, or everybody gets work. Money is given into the, money is made to flow into the system. So it's a very big project. ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ ಗ್ರಾಹಕರಿಗೆ ಇನ್ನಷ್ಟು ಅತ್ಯುತ್ತಮ ಫ್ಲಾಟ್ಗಳನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಕೊಜಪಾಡಿ ಗ್ರೂಪ್ನ ಈ ಒಂದು ನಿವೇಶನವನ್ನು ಯಶಸ್ವಿಯಾಗಿ ಮುನ್ನಡೆಸುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಭಾರ್ಗವಿ ಸಂಸ್ಥೆ ವಹಿಸಿಕೊಂಡಿದೆ. ಹಾಗಾಗಿ ಗಡಿಯಾರ್ ಕುಟುಂಬಸ್ಥರಿಗೂ ಮತ್ತು ಕೊಜಪಾಡಿ ಕುಟುಂಬಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ಶಾಸಕನ ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ವ್ಯಕ್ತಿ ಜೀವನದಲ್ಲಿ ತನ್ನದೇ ಆದ ಸ್ವಂತ ಮನೆಯನ್ನು ಮಾಡಿಕೊಳ್ಬೇಕು, ತನ್ನದೇ ಆದ ಸ್ವಂತ ಮನೆಯಲ್ಲಿ ಜೀವಿಸಬೇಕು. ಹಿರಿಯರೊಂದು ಹೇಳಿದ ಹಾಗೆ ಋಣಾನುಬಂಧೇನ ಪಶುಪತ್ನಿಯ ಸುತಾಲಯ. ಒಂದು ಮನೆ ಆಗಬೇಕು ಅಂತ ಹೇಳಿದ್ರೆ ಒಂದು ಋಣಾನುಬಂಧ ಆಗಬೇಕು. ಒಂದು ಯಶಸ್ವಿಯಾದ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಆ ಋಣಾನುಬಂಧವನ್ನು ಪಡ್ಕೊಂಡು ತನ್ನ ಮುಂದಿನ ಜೀವನವನ್ನು ಯಶಸ್ವಿಯಾಗಿ ಸಾಗಿಸಬೇಕು ಅಂತ ಹೇಳೋದು ದೃಷ್ಟಿಕೋನದಿಂದ ನೂರಾರು ಜನ ಗ್ರಾಹಕರು ಇವತ್ತು ತಮ್ಮ ಮನೆಯನ್ನು ಆಯ್ಕೆ ಮಾಡಿಕೊಳ್ತಾರೆ. ನಿರ್ಮಾಣ ಹೋಮ್ಸ್ನ ಪಾಲುದಾರರಾದ ಗುರುದತ್ ಶೆಣೆಯವರು ಮಾತನಾಡಿ ಕೈಲಾಶ್ ವಸತಿ ಸಮುಚ್ಚಯ ಯೋಜನೆಯು ಮಿನಿ ಥಿಯೇಟರ್, ಹವಾನಿಯಂತ್ರಿತ ಜಿಮ್ನೇಷಿಯಂ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ, ಮಕ್ಕಳ ಆಟದ ತಾಣ, ಗ್ರಂಥಾಲಯ, ಯೋಗ, ಪೆವಿಲಿಯನ್, ವಿಶಾಲವಾದ ಡಬಲ್ ಹೈಟ್ ಹೊಂದಿರುವ ವಿಸಿಟರ್ಸ್ ಲಾಬಿ, ಇಂಟರ್ಕಾಮ್ ಮತ್ತು ಆಕ್ಸೆಸ್ ಕಂಟ್ರೋಲ್ಡ್ ಲಾಬಿ ಎಂಟ್ರೆನ್ಸ್, ಸೋಲಾರ್ ಪ್ಯಾನೆಲ್ಸ್, ರೆಗ್ಯುಲೇಟೆಡ್ ಗ್ಯಾಸ್ ಸಂಪರ್ಕ, ಸ್ವಯಂಚಾಲಿತ ಲಿಫ್ಟ್ ಕಾರ್ ಪಾರ್ಕಿಂಗ್ ಮತ್ತು ಜನರೇಟರ್ ವ್ಯವಸ್ಥೆಯನ್ನ ಹೊಂದಿರಲಿದೆ ಎಂದರು.
1 ಎಕರೆ 9 ಸೆಂಟ್ಸ್ ಜಾಗದಲ್ಲಿ ನಿರ್ಮಾಣವಾಗುವ ಕೈಲಾಶ್ ವಸತಿ ಸಮುಚ್ಚಯದಲ್ಲಿ ಉನ್ನತ ಜೀವನ ಶೈಲಿಗೆ ಪೂರಕವಾದ ಲಕ್ಸುರಿ ಅಪಾರ್ಟ್ಮೆಂಟ್ಗಳು 36 ತಿಂಗಳಲ್ಲಿ ನಿರ್ಮಾಣಗೊಂಡು 2023ರ ಡಿಸೆಂಬರ್ ವೇಳೆಗೆ ಗ್ರಾಹಕರಿಗೆ ಲಭ್ಯವಾಗಲಿವೆ. ಆಂಪರ್ ಕನ್ಸ್ಟ್ರಕ್ಷನ್ ಸಮುಚ್ಚಯದ ಕಾಂಟ್ರಾಕ್ಟರ್ ಆಗಿದ್ದು ಮಿಸರ್ಸ್ ನಾಯ್ಕ್ ಪೈ ಅಂಡ್ ಅಸೋಸಿಯೇಟ್ಸ್ನ ಸುರೇಶ್ ಪೈ ಯೋಜನೆಯ ಆರ್ಕಿಟೆಕ್ಟ್ ಬಾಬು ನಾರಾಯಣ್ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿದ್ದಾರೆ ಎಂದರು. ನಿರ್ಮಾಣ್ ಹೋಮ್ ಸಂಸ್ಥೆಯು ಅಫೋರ್ಡೆಬಲ್ ಲಕ್ಸುರಿ ಮತ್ತು ಭಾರ್ಗವಿ ಬಿಲ್ಡರ್ಸ್ ಸಂಸ್ಥೆಯು ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಎಂಬ ಧ್ಯೇಯದೊಂದಿಗೆ ಅತ್ಯಂತ ಸುಸಜ್ಜಿತ ಅಪಾರ್ಟ್ಮೆಂಟ್ಗಳನ್ನು ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ನೀಡಲಿದೆ ಎಂದು ಹೇಳಿದರು. ರಿಕ್ವೆಸ್ಟ್ ನಮ್ಮ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಅವರು 10 ಮನೆ ಇವತ್ತು ನಾವು ಪ್ರೀ ಲಾಂಚ್ ಆಫರ್ ಆಗಿರುವಂಥ 50 ಲಕ್ಷ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಟ್ಯಾಕ್ಸ್ ಡೆಪಾಸಿಟ್ ಎಲ್ಲನೂ ಯೂಶ್ವಲಿ ಜನ ಹೇಳ್ತಾರೆ 50 ಲ್ಯಾಕ್ ಆನ್ವರ್ಡ್ಸ್ ಅಂತೇಳಿ. ಸೊ ನಮ್ಮ ಈ ಪ್ರಾಜೆಕ್ಟಲ್ಲಿ ಇಟ್ಸ್ ಆಲ್ ಅಬೌಟ್ 50 ಲ್ಯಾಕ್ ಇನ್ವರ್ಡ್ಸ್. ಅದರಲ್ಲಿ ಎಲ್ಲ ಸಹ ಇನ್ಕ್ಲೂಡ್ ಆಯಿತು. ನೀವು ಯಾವ ಫ್ಲ್ಯಾಟ್ ಯಾವ ಫ್ಲೋರಲ್ಲಿ ಯಾವುದು ಬೇಕಾದ್ರೆ ಚೂಸ್ ಮಾಡಿ, ಅದು ಆಲ್ ಇನ್ಕ್ಲೂಸಿವ್, ಅದರ ಮೇಲೆ ಯಾವುದೇ ಚಾರ್ಜ್ ಇರೋದಿಲ್ಲ. ಸೊ 50 ಲ್ಯಾಕ್ ಒಳಗಡೆ 2 BHK 1105 ಸ್ಕ್ವೇರ್ ಫೀಟ್. ಹೌದು. ಸೊ ಅದನ್ನು ಇನ್ನು 10 ಮನೆಗಳಿಗೆ ನಾವು ಎಕ್ಸ್ಟೆಂಡ್ ಮಾಡ್ತಿದ್ದೇವೆ. ಇವತ್ತು ನಾಳೆ ನಾಳ್ದು ಯಾರೆಲ್ಲ ಇದರದ್ದು ಉಪಯೋಗ ಪಡ್ಕೊಳ್ಳಿಕ್ಕಿದ್ರೆ ಕೂಡಲೇ ನಮ್ಮ ಎನ್ಕ್ವೈರಿ ಡೆಸ್ಕ್ ಇದೆ, ಬುಕ್ಕಿಂಗ್ ಇದ್ದು ಅವಕಾಶವನ್ನು ಯೂಸ್ ಮಾಡಿಕೊಳ್ಳಿ. ಇನ್ನು ಕೈಲಾಶ್ ವಸತಿ ಸಮುಚ್ಚಯದ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೂ ತುಳು ಚಿತ್ರನಟ ಅರವಿಂದ್ ಬೋಳಾರ್, ಭಾರ್ಗವಿ ಬಿಲ್ಡರ್ ಪಾಲುದಾರರಾದ ಭಾರ್ಗವಿ, ಮಂಗಲ್, ಮಹೇಶ್, ಆರ್ಕಿಟೆಕ್ಟ್ ಸುರೇಶ್ ಪೈ, ಇಂಜಿನಿಯರ್ ಬಾಬು ನಾರಾಯಣ್, ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ, ಆಸರೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಆಶಾ ಜ್ಯೋತಿರೈ, ಭಾರ್ಗವಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ಪಾಲುದಾರರಾದ ಭಾಸ್ಕರ್ ಗಟಿಯಾರ್, ಭೂಮಾಲಕರು ಮತ್ತು ಯೋಜನೆಯ ಸಹ ಪ್ರಯೋಜಕರಾದ ಶ್ರೀವತ್ಸ ಕೊಜಪಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಕೈಲಾಶ್ ವಸತಿ ಸಮುಚ್ಚಯದ ತಾರಸಿಯಲ್ಲಿ ಅತ್ಯಂತ ಸುಸಜ್ಜಿತ ಈಜುಕೊಳವನ್ನು ಸಕಲ ಸುರಕ್ಷಾ ವ್ಯವಸ್ಥೆಯೊಂದಿಗೆ ನಿರ್ಮಾಣ ಮಾಡಲಾಗುವುದು. ಇದು ಈ ವಸತಿ ಸಂಕೀರ್ಣದ ಪ್ರಮುಖ ಆಕರ್ಷಣೆಯಾಗಿ ಮೂಡಿಬರಲಿದೆ. ಅಪಾರ್ಟ್ಮೆಂಟ್ 15 ಅಂತಸ್ತುಗಳನ್ನು ಹೊಂದಿರಲಿದ್ದು 131 ಅಪಾರ್ಟ್ಮೆಂಟ್ಗಳನ್ನು ವಾಸ್ತು ಪ್ರಕಾರದಲ್ಲಿ ನಿರ್ಮಾಣ ಮಾಡಲಾಗುವುದು. ಫ್ರೀ ಲಾಂಚ್ ಆಫರ್ ಆಗಿ 2 BHK ಫ್ಲಾಟ್ ಕೇವಲ 50 ಲಕ್ಷ ರೂಪಾಯಿಗೆ ಎಲ್ಲಾ ರೀತಿಯ ಸೌಕರ್ಯಗಳೊಂದಿಗೆ ಲಭ್ಯವಾಗಲಿದೆ. ಕೈಲಾಶ್ ಅಪಾರ್ಟ್ಮೆಂಟ್ನ ಬುಕ್ಕಿಂಗ್ಗಾಗಿ ಗ್ರಾಹಕರು ನಗರದ ಕಾಪಿಕಾಡ್ನ ಸುಪ್ರಭಾತ್ ಬಿಲ್ಡಿಂಗ್ನಲ್ಲಿರುವ ಭಾರ್ಗವಿ ಬಿಲ್ಡರ್ಸ್ ಸಂಸ್ಥೆಯ ಕಚೇರಿಯನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ www.nirmanhomes.comಗೆ ಲಾಗಿನ್ ಮಾಡಬಹುದು ಅಥವಾ ಮೊಬೈಲ್ ನಂಬರ್ 9611730555 7090933900ಗೆ ಕರೆ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.